ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಎಂ ಸುಕುಮಾರ ಶೆಟ್ಟಿ ನಿರಂತರ ಮಾನಸಿಕ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಉಡುಪಿ ಜಿಲ್ಲೆಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಕುಟುಂಬ ಕೊಲ್ಲೂರು ಶ್ರೀ ಮೂಕಾಂಬಿಕೆಯ ಮೊರೆ ಹೋದ ಘಟನೆ ನಡೆದಿದೆ. ಬಿಜೆಪಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸದಾನಂದ ಉಪ್ಪಿನಕುದ್ರು, ಅವರ ಪತ್ನಿ ರೇಷ್ಮಾ, ತಾಯಿ ಲೀಲಾವತಿ ಹಾಗೂ 3 ಮಕ್ಕಳ ಜೊತೆಗೆ ಮೂಕಾಂಬಿಕೆ ಸನ್ನಿಧಿಗೆ ಆಗಮಿಸಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಬಳಿಕ ಮಾಧ್ಯಮದ ಜೊತೆ ಮಾತನಾಡಿದ ಸದಾನಂದ ಉಪ್ಪಿನಕುದ್ರು, ಚುನಾವಣೆಯಲ್ಲಿ ಸುಕುಮಾರ ಶೆಟ್ಟಿಯನ್ನ ಗೆಲ್ಲಿಸುವುದಕ್ಕೋಸ್ಕರ ನಾನು ಮಾಡಿದ ಹೋರಾಟದಿಂದ ನನ್ನ ವ್ಯವಹಾರದಲ್ಲಿ ನಷ್ಟ ಅನುಭವಿಸಿ ನಾನು ಸಂಪೂರ್ಣ ದಿವಾಳಿಯಾಗಿದ್ದೇನೆ. ಅಷ್ಟೇ ಅಲ್ಲದೆ ನಾನು ಮನೆಯಲ್ಲಿರುವ ಸಂದರ್ಭ ನನ್ನ ಮೊಬೈಲ್ಗೆ ಕರೆ ಮಾಡಿದ ಶಾಸಕರು, ನಿನ್ನ ತಾಯಿ, ಹೆಂಡತಿ ಹಾಗೂ ಮಕ್ಕಳನ್ನ ಮನೆಯಿಂದ ಹೊರ ಹಾಕಿಸ್ತೇನೆ, ನಿನ್ನ ಕುಟುಂಬವನ್ನ ಬೀದಿಗೆ ತಂದು ನಿಲ್ಲಿಸ್ತೇನೆ ಎಂದೆಲ್ಲ ಬೆದರಿಕೆ ಹಾಕಿದ್ದು, ಇದನ್ನ ಕೇಳಿಸಿಕೊಂಡ ನನ್ನ ಕುಟುಂಬ ಹೆದರಿ ಕಂಗಾಲಾಗಿದೆ. ಪ್ರತಿದಿನವೂ ಭಯದ ನೆರಳಿನಲ್ಲಿ ಬದುಕ್ತಾ ಇದ್ದೇವೆ ಎಂದು ಹೇಳಿದ್ದಾರೆ. ನಮ್ಮ ಅಮ್ಮ ದಿನ 7:30 ಆದ್ರ ಮೇಲೆ ನಂಗೆ ಫೋನ್ ಬರ್ತಿತ್ತು. ದಿನ ಎಲ್ಲಿದ್ದೆ, ಬೇಗ ಬಾ ಅಂತೇಳಿ ಎಲ್ಲರೂ. ಯಾಕೆ ಒಂದು ದಿವಸ ನಾನು ಮನೆಯಲ್ಲಿರುವಾಗ ಫೋನ್ ಮಾಡಿ, ಏಯ್ ನಿನ್ನ ಹೆಂಡತಿ ಮಕ್ಕಳು, ನಿನ್ನ ಅಬ್ಬಿನ ಎಲ್ಲ ಎತ್ತು ಹೆರಗಿ ಬಿಸಾಡ್ತೇನೆ ಈಗ ಬಂದು, ಈ ರೀತಿ ವಾಯ್ಸವರು. ಏಯ್ ಎಲ್ಲರನ್ನ ಹೆರಗಾಗ್ತಾ ಈಗ ಏನ ಹೆದ್ರಿ, ಲೌಡ್ ಸ್ಪೀಕರ್ ಹೆದ್ರಿ ಕಂಗಾಲ್, ಈ ರೀತಿ ದಬ್ಬಾಳಿ, ಈ ರೀತಿಯ ವ್ಯವಸ್ಥೆ, ಆ ಪಾಳೆಗಾರಿಕೆ, ಇದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಈ ವ್ಯವಸ್ಥೆ ಇಲ್ಲ. ನಮ್ಮ ಪಾರ್ಟಿ ಒಂದು ಧ್ಯೇಯ ಉದ್ದೇಶವನ್ನು ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು. ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಯಾವುದೇ ವ್ಯಕ್ತಿಗೋಸ್ಕರ ಮಾಡಿ, ಇವತ್ತು ನಾಳೆ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ನಿಂತರೂ ಕೂಡ ನಮ್ಮ ಪಾರ್ಟಿಯವರು ಅವನಿಗೆ ಓಟ್ ಹಾಕ್ತಾರೆ, ಅವನ ಪರವಾಗಿ ಕೆಲಸ ಮಾಡ್ತಾರೆ. ಯಡಿಯೂರಪ್ಪನವರ ಹೆಸರು ಹೇಳಿ ಹೆದರಿಸುವಂಥದ್ದು, ರಾಘವೇಂದ್ರನ ಹೆಸರು ಹೇಳಿ ಹೆದರಿಸುವಂಥದ್ದು. ಯಡಿಯೂರಪ್ಪನವರು ಇಡೀ ರಾಜ್ಯಕ್ಕೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಯಡಿಯೂರಪ್ಪ ನಾಯಕರು. ನಮಗೂ ಯಡಿಯೂರಪ್ಪ ಕೇವಲ ಒಬ್ಬ ವ್ಯಕ್ತಿಗಲ್ಲ, ಇಡೀ ರಾಜ್ಯದ 6.5 ಕೋಟಿ ಜನರಿಗೂ ಯಡಿಯೂರಪ್ಪ ಮುಖ್ಯಮಂತ್ರಿ. ಯಡಿಯೂರಪ್ಪನ ಹೆಸರು ಹೇಳಿಸಿ, ಏಯ್ ನಿನ್ನ ಎತ್ತಂಗಡಿ ಮಾಡ್ತೇನೆ, ನಿನ್ನ ಕಿತ್ತು ಬಿಸಾಡ್ತೇನೆ, ನಿನ್ನ ಹಂಗೆ ಮಾಡ್ತೇನೆ, ಅಧಿಕಾರಿಗಳಿಗೆ ಸದಾನಂದ್ರವರು ಒಂದು 7-8 ನನ್ನ ಮದುವೆಯಾಗಿ ಇವತ್ತಿಗೆ 16 ವರ್ಷ ಆಯಿತು. 16 ವರ್ಷದಿಂದ ನಮಗೆ ಯಾವುದೇ ಥರ ತೊಂದರೆ ಇರಲಿಲ್ಲ, ಆರ್ಥಿಕವಾಗಿ ಯಾವುದಾದ್ರೂ ತೊಂದರೆ ಇರಲಿಲ್ಲ. ಈಗ ಒಂದು 10 ವರ್ಷದಿಂದ, ಅಂದರೆ ಒಂದು 10 ವರ್ಷ ಹಿಂದೆ ಸುಕುಮಾರ್ ಶೆಟ್ಟರು ನಮ್ಮ ಮನೆಗೆ ಬಂದು ಒಂದು 8 ವರ್ಷ ಆಗಿರ್ಬೋದು, 8 ವರ್ಷದಿಂದ ಬಂದು ಇವ್ರನ್ನ ರಾಜಕೀಯವಾಗಿ ತುಂಬ ಬಳಸ್ಕೊಂಡಿದ್ದಾರೆ. ಮತ್ತು ಇವ್ರು ಮಾಡಿದಂಥ ವ್ಯವಹಾರದ ಕಡೆ ಹೆಚ್ಚಿಗೆ ಗಮನ ಕೊಡಲಿಲ್ಲ. ಇವರು ರಾಜಕೀಯದ ಕಡೆನೇ ಹೆಚ್ಚಿಗೆ ಗಮನ ಕೊಟ್ಟಿದ್ದಾರೆ. ಅದರಿಂದ ತುಂಬ ಲಾಸ್ ಆಯಿತು, ಒಂದು 5-6 ಕೋಟಿ ಲಾಸ್ ಆಗಿದೆ. ಅದು ಲಾಸ್ ಆಗಿದ್ದು ನಾವು ಅದನ್ನಷ್ಟು ತಲೆಗೆ ತಗೊಳ್ಲಿಲ್ಲ, ಯಾಕಂದರೆ ನಮ್ಮ ಚಿನ್ನನೋ ಸೈಟು ಏನೋ ಮಾರ್ಕೊಂಡು ನಾವು ಜೀವನ ಮಾಡ್ಕೊಂಡಿರುವ ಅಂದ್ಕೊಂಡು ಯಾವಾಗಲೂ ಕೈ ಸೋತಾರಲ್ಲ. ಈಗ ಬೀದಿ ಬಂದುಬಿಡ್ತು, ನನ್ನ ಮಗ ರಾಜಕೀಯ ಹೋಗಿ ನಾವು ಬೀದಿ ಬಂದುಬಿಡ್ತು. ನಾವು ಯಾವಾಗಲೂ ಬೀದಿ ಬಂದವರಲ್ಲ. ಇದು ಯಾವ ನಮೂನೆ ಅಂದು ನಮ್ಗೆ ಗೊತ್ತಿಲ್ಲ. ಅವ್ರು ಸುಕುಮಾರ್ ಶೆಟ್ಟರು ಬಂದ್ಕೊಂಡು ನನ್ನ ತಮ್ಮ ನನ್ನ ಬಲಗೈ ಬಂಟ ಅಂದೇಳಿ ಬಡ್ಕಂತೀರಿ. ನಾವು ಹೌದೇನೋ ಅಂದು ಎಣಿಸೈತಿ. ಇದು ಎಂಥ ಬಂಟನಾಯಿತು ಏನೋ ಆ ತಾಯಿಗೆ ಗೊತ್ತು. ನಾವು ಯಾವುದು ಹೇಳೋದು ಇಲ್ಲ. ಯಾವುದು ಇತ್ಯರ್ಥ ಮಾಡೋದಿದ್ರು ಅವಳೇ ಮಾಡಬೇಕು, ನಮ್ಗೆ ಅವಳೇ ಮುಖ್ಯ. ಇದು ಈ ರಾಜ್ಯಕ್ಕಿದ್ದವರೆಲ್ಲ ಹಿಂಗೆ ಮಾಡ್ತಾರ. ಯಾರನ್ನ ಕೊಲೆ ಮಾಡೋದು, ನನ್ನ ಮಗೇನ ಯಾರನ್ನ ಕೊಲೆ ಮಾಡಿನ